ಸರ್ ಆಟದಿಂದ ಹೇಳಿ ವಿಡಿಯೋ ಮಾಡೋದು. ಮನೆ ಕಟ್ಟಬೇಕಂತ ಸರ್ಕಾರ ಇದ್ದಾಗಲೂ ಹಲವಾರು ಹೋಟೆಲ್ಗಳು ಇದು ಮತ್ತೆ ಪ್ರಾರಂಭ ಮಾಡ್ಕೊಂಡು ನಿಲ್ಲಿಸ್ತೀನಿ ತಾಯಿ ನಮ್ಗೆ ಬರುತ್ತೆ ಅವಕಾಶ. ಇದು ಒಳ್ಳೆ ಬದುಕೋದಕ್ಕೆ ಏನು ಬೇಕು ಶಾಂತಿಯಿಂದ ಆ ವಾತಾವರಣ ನಿರ್ಮಾಣ ಮಾಡ್ತೀವಿ, ಅದು ಮಾತು. ಈಗಂತೂ ಈ ಸರ್ಕಾರಗಳು ಏನೇನು ಮಾಡ್ತಾರೆ ನೋಡಿ ಬಿಗಿ ಹೇಳ್ತೀವಿ, ಸರಿಪಡಿಸೋದು ಅವ್ರಿಗೆ ಸೇರಿದ್ದು. ಬಟ್ ಆಗದೇ ಇದ್ರೆ ನಾನು ಜವಾಬ್ದಾರಿ ತಗೋತೀನಮ್ಮ, ನಿಮ್ಮಂಥ ಕುಟುಂಬಗಳು ಹಾಳಾಗಬಾರ್ದು, ಚೆನ್ನಾಗಿ ಬದುಕಬೇಕು. ಅದಕ್ಕೆ ಏನು ಬೇಕು ಭಾಳ ಕಟ್ಟುನಿಟ್ಟಾಗಿ ತೀರ್ಮಾನ ಮಾಡ್ತೀವಿ. ಈ ನಿಮ್ಮ ಯಜಮಾನರ ಕೇಸಲ್ಲಿ ಸಂಖ್ಯೆ ದಾರಿ ತಪ್ಪದೆ ಇರತಕ್ಕಂಥ ರೀತಿಯಲ್ಲಿ ಸ್ವಲ್ಪ ನಾವು ಜವಾಬ್ದಾರಿ ಯಾರೇ ತಪ್ಪು ಮಾಡಿದ್ವಿ ಅವ್ರನ್ನ ಹುಡುಕಿ ಇವತ್ತು ಶಿಕ್ಷೆ ಆಗಲ್ಲ. ನಿಮ್ಮ ಏನಿಗೆ ನೋವಿಗೆ ದುನಿಯಾ ಅಂತ ನಾವು ಪ್ರಾಮಾಣಿಕವಾಗಿ ಸರ್ಕಾರದ ಒತ್ತಡ ಹಾಕ್ತೀವಿ. ನಿಮ್ಮ ಎಣ್ಣೆಯಿಂದ ಆಗಲ್ಲ, ಅನುಕೂಲ ಆಗಲ್ಲ. ನಾನು ವಿಧಾನಸಭೆಯಲ್ಲಿ ನಮ್ಮ ಅಧಿಕಾರಿಗಳಿಗೆ ಪ್ರಾಮಾಣಿಕ ಕೆಲಸ ಮಾಡೋಂಥದ್ದು ಯಾರು ಒಂದು 2-3 ಜನ ಜವಾಬ್ದಾರಿ ಕೊಟ್ಟು ಕೆಲಸ ಮಾಡ್ಲಿಕ್ಕೆ ನಾನು ಸ್ವಲ್ಪ ಸರ್ಕಾರದ ಒತ್ತಡ ಹಾಕ್ತೀನಿ. ನಮ್ಮ ಭಾಳ ತುಂಬ ಜನ ಇದ್ದಾರೆ, ಅದನ್ನ ನೋಡಿ ಮಾಡೋಣ. ಏನಾಗಬೇಕು ಒಂದು ಹೇಳಮ್ಮ, ನಿಮ್ಮ ಕುಟುಂಬಕ್ಕೆ ಏನಾಗಬೇಕು, ನಿಮಗೆ ಆ ಹೆಣ್ಣು ಮಗಳು ಅದು ಇದು ತಮ್ಮನ ಹೆಂಡತಿ ಸಾರಿ ಅಕ್ಕ ಇದಾರಲ್ಲ ಪ್ರವೀಣ್ ಅವರ, ಅವ್ರಿಗೂ ಏನಾದರೂ ಒಂದು ಇಲ್ಲೇ ಏನಾದ್ರು ಒಂದು ಕಡೆ ಒಂದು ಕೆಲಸ ಮಾಡಿ ಕೆಲಸಕ್ಕೆ ಮಗಲಿನ ಕೊಟ್ಟು ಅದರಲ್ಲಿ ಗಂಡೋಕೆ ನಾಣ ಬಂಬು ಥರ ಆಕೆ ಸ್ವಂತ ವರ್ಗ ಒಂದು ಹುಡುಗಿ ಮಕ್ಕಳು ಇವತ್ತು ನಿಮ್ಮ ಡೆಪಾಸಿಟ್ ಶಾಲೆಗೆ 3 ಲಕ್ಷ ಡೆಪಾಸಿಟ್ ಎಲ್ಲ ರೀತಿ ಕೊಡ್ತದೆ. ನನ್ನ ನಡವಳಿಕೆ ಬಡವರು ಯಾರೇ ಬಂದರು ಅವರು ನಮ್ಮ ಕೈಲಿ ಏನಾಗುತ್ತೋ ಸಹಾಯ ಮಾಡ್ತಾರೆ. ಅದು ತೊಂದರೆ ಆಗಕ್ಕೆ ಅವಕಾಶ. ಮೊರಾರ್ಜಿ ಶಾಲೆ ಚಾಂದಿನಿ ನೀವು ಟಿವಿಯಲ್ಲಿ ನೋಡಿ ಶಾಲೆಗೆ 3 ಲಕ್ಷ ಖರ್ಚಿಗೆ ಬಂದ ಕಳ್ಕೊಂಡವರಿಗೆ ಟೈಮ್ ಬರ್ತಮ್ಮ. ನಿಮ್ಮ ಯಜಮಾನರು ಮನಸ್ಸು ಆಸೆ ಇದಕ್ಕೆ ನೀವು ಬೇರೆ ಇಲ್ಲಿ ಈಗ ನೀವು ಈ ಕಡೆ ಎಲ್ಲಾದ್ರೂ ಹೋದಾಗ ಬೇಕಿದ್ರೆ ಆ ಮುಸ್ಲಿಂ ಬಾಂಧವರ ಹತ್ರನೇ ಕೇಳಿ ಅವ್ರು ಹೇಗಿದ್ರು ಅಂತ. ಅವ್ರ ಹತ್ರ ಹೇಗಿದ್ರು ಕೇಳಿ, ಅವ್ರು ಹೇಳ್ತಾರೆ. ಮಟ್ಟಿಗೆ ಅವರು ಹಾಗೆ ಮಾಡ್ಬೇಕಾಗಿರ್ಲಿಲ್ಲಲ್ಲ. ಅವರು ಅವರ ಬಾಯಲ್ಲೇ ಕೇಳಿ, ಅವ್ರು ಹೇಗಿದ್ರು, ಅವ್ರ ಹತ್ರ ಹೇಗಿದ್ರು ಅಂತ ಕೇಳಿ. ಚೆನ್ನಾಗಿದ್ರು ಅಂತ ಎಲ್ಲರ ಜೊತೆ ಚೆನ್ನಾಗಿ ಅವತ್ತೇ ಸರ್ ಇಲ್ಲ ಇದೇ ತಾಯಿ ಆಕ್ಚುಲಿ ಈ ತರ ಒಳ್ಳೆ ರೀತಿಯಲ್ಲಿ ಬದುಕೋರಿಗೆ ತೊಂದರೆ ಆಗುತ್ತೆ. ಕ್ರಿಮಿನಲ್ಸ್ ದೂರ ಇಟ್ಕೊಂಡು ಅವ್ರು ಯಾರಿಗೂ ಏನೂ ಆಗೋದಿಲ್ಲ. ರಾಜಕಾರಣಿಗಳ ಮಕ್ಕಳಿಗೆ ಏನಾಗೋದಿಲ್ಲ. ಇಲ್ಲಿ ಪೆಟ್ಟು ತಿನ್ನೋದು ಈ ತರ ಸಂಸಾರಗಳ ಪೆಟ್ಟು. ನಾನು ಇದು ಆಗಬಾರ್ದು ಅಂತ ಪ್ರತಿನಿತ್ಯ ಹೇಳ್ತೇನೆ. ನಮ್ಮ ಇದು ಬೇಡ, ಬದುಕೋದಕ್ಕೆ ಏನ್ ಬೇಕೋ ದಾರಿ ಮಾಡ್ಕೊಳ್ಳಿ, ಇದೆಲ್ಲ ಬೇಡ. ನಮಗೆ ಧರ್ಮ ಮನೇಲಿ ಆಚರಣೆ ಹೀಗಿರೋರು ಸಮಾಧಾನದಿಂದ ಬದುಕಲಿಕ್ಕೆ ಬಿಡುದಿಲ್ಲಲ್ಲ ಸರ್. ಬಿಡಲ್ಲ ಬಿಡಲ್ಲ ಬಿಡಲ್ಲ. ಈಗ ಅವರು ದುಡಿತಿದ್ರು ಶಾಪ್ ಅಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಇನ್ನು ಹೇಗೆ ಸರ್ ದುಡಿಯುವುದು? ಬಟ್ ನನಗೆ ಎಂಥದ್ದು ಯಾವುದೋ ಒಂದು ಸಮಸ್ಯೆ ಆಯ್ತಲ್ಲ. ಈಗ ಇವತ್ತು ವ್ಯಾಪಾರ ಇಂಪ್ರೂವ್ ಆಗಿ ಕೆಲವರು ಸೇವೆಯನ್ನು ತೊಂದರೆ ಕೊಟ್ಟು ಅಂತಾರಲ್ಲ ಜನ.
ಹೇಗೆ ಸರ್ ನಾನು ಹೇಳುದು? ಅವ್ರು ಹೇಗೆ ಕೊಂದ್ರು ಅಂತ ನನಗೆ ಗೊತ್ತಿದ್ರೆ ನಾನು ಮುಂಚೆನೆ ಹೇಳ್ಬೋದು, ಅವ್ರಿಗೆ ಹೀಗೆ ಉಂಟು ಹಾಗೆ ಹೇಳ್ಬೋದು. ಆದ್ರೆ ಅವ್ರು ಯಾಕೆ ಕೊಂದ್ರು ಅಂತಾನೆ ನನಗೆ ಗೊತ್ತಿಲ್ಲಲ್ಲ. ಅದೇ ತನಿಖೆ ಮೂಲಕ ನಮ್ಗೆ ಗೊತ್ತಾಗ್ಬೇಕು. ಅದನ್ನು ತನಿಖೆ ಮುಖಾಂತರ ಕಂಡುಹಿಡಿಬೇಕಷ್ಟೇ. ನಾನು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ದಯವಿಟ್ಟು ನೀವುಗಳು ಸೀರಿಯಸ್ ಆಗಿ ತಗೊಳ್ಳಿ ಅಂತ ಹೇಳಿದೆ. ಅದರಿಂದ ನಮ್ಮ ಲಾ ಆ್ಯಂಡ್ ಆರ್ಡರ್ ಅಡಿಷನಲ್ ಇದ್ರಲ್ಲ ಅವ್ರಿಗೆ ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ. ನೀವು ಪಾಪ ಟಿವಿ ಹೇಳ್ತಿದ್ದು ನೋಡಿದೆ. ಮೂಜಿ ಫೋನ್ ಜೋಕ್ಲು ಎಂಕ್ಲಾಡ ಪ್ರಯಾತಗಳು ಈ ಬಾಲನೆ ಉಂಟು. ನಾನು ಈಗ ನಾನು ಒಂದು ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬರ್ಬೇಕಿದ್ರೆ ಹೇಗೆ ಬರೋದು? ಒಂದು ಪೇಟೆಗೆ ಏನಾದ್ರು ತರ್ಲಿಕ್ಕೆ ಹೋಗ್ಬೇಕು, ನಾನು ಹೇಗೆ ಹೋಗಿ ಬರೋದು? ಕರೆಕ್ಟ್. ನೀವು ಹೇಳಿದ್ದ ನೋಡಿದ್ರೆ NIA ಕೊಡಬೇಕು ಅಂತ ನೀವು ಟಿವಿ ಹೇಳ್ತಾ ಇದ್ರಿ. ಹೌದು ಸರ್, ಹಾಗಾದ್ರೂ ಏನಾದ್ರೂ ಆಗ್ಲಿ. ಅದು ಅವರಿಂದ ಯಾವ ಕೇಸ್ಗಳು ಇಲ್ಲಿವರೆಗೆ ಕ್ಲಿಯರ್ ಮಾಡಿಲ್ಲ. ಒಂದು ಕೇಸಲ್ಲಿ ಸತ್ಯ ಸಿಕ್ಕಿಲ್ಲ. ಚಿತ್ತರಂಜನ್ ಅಂತ ಹೇಳಿ ಹಿಂದೆ BJP MLA ಇದೆ, ಅವ್ರದ್ದು ಮರ್ಡರ್ ಆಯ್ತು. ಇವತ್ತು ಸತ್ಯ ಹೊರಗೆ ಬರಲೇ ಇಲ್ಲ. ಸುಮಾರು 30-40 ವರ್ಷ ಆಯ್ತು. ಎಲ್ಲ ರೀತಿಯ ಜನ CBI ಕೊಡ್ತೀವಿ, ಏನು ಮಾಡೋದು ಏನೂ ಆಗಿಲ್ಲ. ನಾವು ಹೇಳಿದಂಥ ರೀತಿಯಲ್ಲಿ ಈಗಲೂ ಸಹ ಸುಮ್ಮನೆ ಯಾರೋ ಈ ಒಂದು ಇದರಲ್ಲಿ ಜನಗಳಲ್ಲಿ ಒಂದು ಶಾಂತಿ ತರಬೇಕು ಅಂತ ಹೇಳಿ ಯಾರನ್ನೂ ಅರೆಸ್ಟ್ ಮಾಡ್ಬಿಡ್ತಾರೆ. ಮತ್ತೆ ಅದನ್ನ ಸ್ವಲ್ಪ ದಿವಸ ಬಿಟ್ಟು ಮತ್ತೆ ಅದು ಏನಾಯ್ತು ಅಂತ ಯಾರು ಕೇಳ್ತಾರೆ. ನಂಬರ್ ಕೊಟ್ಟಿರೋ ಫೋನ್ ನಂಬರ್, ನಂಬರ್ ಕೊಟ್ಟಿರ್ತೀರಮ್ಮ. ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ಯಾವಾಗ ಫೋನ್ ಮಾಡಿ, ಯಾವಾಗ ಬೇಕಾದ್ರೆ ಫೋನ್ ಮಾಡಿ. ಏನು ಸಮಸ್ಯೆ ಇದ್ರೆ ಏನಾದ್ರು ನನ್ನಿಂದ ಅನುಕೂಲ ಆಗಬೇಕು ಅಂತ ಫೋನ್ ಮಾಡಿ ನಾನು ವ್ಯವಸ್ಥೆ ಮಾಡ್ತೀನಿ. ಇಲ್ಲಿ ನಮ್ಮ ಸದಾಶಿವ ಅವ್ರು ಇರ್ತಾರೆ, ಇಲ್ಲೇ ಅವ್ರ ಕಡೆಯಿಂದ ನಾನು ಏನು ಬೇಕೋ ವ್ಯವಸ್ಥೆ ಮಾಡ್ತೀನಿ. ಕೆಲಸದ ಕೊಡಿಸ್ಕೊಡ್ತೀನಿ. ಇಲ್ಲ ಅವರಿಗೆ ಏನು ತೊಂದರೆ ಇಲ್ಲ, ಹೋಗ್ಬೋದಲ್ಲ, ತೊಂದರೆ ಇಲ್ಲ. ಅವರಿಗೆ ಅವರ ಪ್ರವೀಣ ಸಂಖ್ಯೆಗೆ ಇಲ್ಲೇನಾದ್ರು ಕೆಲಸ ಕೊಡಿಸೋ ಹೋಗ್ತಾರೆ ಅವರು. ಬೇರೆ ಹೋಗ್ಬೇರಾ? ನೀವೆಲ್ಲ ಏನ್ ಮಾಡ್ತೀರಮ್ಮ? ನೀವೆಲ್ಲ ಪ್ರವೀಣ ಅವ್ರ ತಂಗಿ, ನೀವೆಲ್ಲ ಇನ್ನೊಂದು ಚೆನ್ನಾಗಿದ್ದೀರಿ. ಯಜಮಾನ ಎಲ್ಲ ನಂಬರ್ ಸ್ವಲ್ಪ ಆಪರೇಷನ್ 2 ಸಲ ಆಗಿದೆ. ಆಪರೇಷನ್ 2 ಸಲ ಆಗಿದೆ. ಹಾರ್ಟಿಂದು ಆಪರೇಷನ್ ಆಗಿದೆ ಅಂತ ಟಿವಿ ನೋಡುದು. ಯೋಚನೆ ಮಾಡೋದು ಹುಡುಗರು ಯಾರಿಲ್ಲ. ಕುಲ್ಲಿ 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 ಅಲ್ಲಿ ನೂತನ ಉಳ್ಕೊಳ್ಳ ಉಳ್ಳಲ್ಲ ಕುಲ್ಲಿ 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 ನೀವು ಅಲ್ಲೇ ಜೊತೆಲೇ ಇರ್ತಿದ್ದೀರಿ. ಆ ದಿವಸ ಕಾಲೇಜ್ ಮುಗಿಸ್ಕೊಂಡು ಅಲ್ಲಿ ಹೋಗಿ ಆಮೇಲೆ ಒಟ್ಟಿಗೆ ಬರೋದು. ನಿಮಗೆ ಮಕ್ಕಳು ಇಲ್ಲ 2 ಇಯರ್ಸ್ ಆಗಿತ್ತು ನಿಮ್ಮ ಮಕ್ಕಳಾಗಿಲ್ಲ. ಈ ಕೆಲಸಕ್ಕೆ ಹೋಗ್ತಾ ಇದ್ದೀರಾ? ಪ್ರೈವೇಟ್ ಅಲ್ಲಿ MF ಮಾಡಿದ್ದಾರೆ. ಪ್ರಾಬ್ಲಮ್ ಏನಂದ್ರೆ
ನೋಡ್ಬೇಕಲ್ಲ ಅವಾಗ ಸಂಪರ್ಕದಲ್ಲಿ ಇರ್ಬೇಕಂತ ಆಗುತ್ತೆ. ಅದು ಅವರು ಹೇಳೋದಕ್ಕೆ ನೀವು ಜೊತೆಲೆ ತಾಯಿ ಇಲ್ಲೇ ಇದ್ದಾರೆ, ತಂದೆ ಇದ್ದಾರೆ ಇಲ್ಲಿ. ವಾಸ ಹೇಗಿದ್ದೀರಮ್ಮ ನೀವು? ಈಶ್ವರ ಮಂಗಲ ಅವರ ತಮ್ಮ ಚಾಕ್ಲೇಟ್ ಪ್ರೈವೇಟ್ ಕೆಲಸ ಮಾಡ್ತೀರಿ? ಕ್ಯಾಂಪಲ್ಲಿ ಏನು ಮಾಡೋದು ಹಚ್ಚಿಲ್ಲ ಎಲ್ಲ ಅಮ್ಮ ಅದನ್ನೇ ಹೇಳ್ತಿದ್ದೀವಿ. ಎಷ್ಟು 25 ವರ್ಷದ ಡಿಸ್ಟ್ರಿಬ್ಯೂಟರ್ ತಗೊಂಡು ಎಲ್ಲ ಅಮಾಯಕರೇ ಬಡವರಿಗೆ ತೊಂದರೆ. ಬದುಕಲಿಕ್ಕೆ ಒಳ್ಳೆ ಪೊಟೆನ್ಷಿಯಲ್ ಜಿಲ್ಲೆ ಇದು. ಯಾವ ಥರನಾದ್ರೂ ಬದುಕಬಹುದು, ಬೇರೆ ಎಲ್ಲ ಜಿಲ್ಲೆ ಬದುಕು ಒಂದು ದರಿದ್ರ ಏನಾಗುತ್ತೆ ಹಾಸ್ಟೆಲ್ ಇಲ್ಲಿ ಅವರು ಇಲ್ಲೇ ಇದ್ದಾರೆ, ನೋಡ್ಕೊಂಡಿದ್ದೇವೆ. ಎಲ್ಲ ನೀವು ಒಟ್ಟಿಗೆ ಇರಬೇಕೀಗ. ನಿಮ್ಮದೇ ಜವಾಬ್ದಾರಿ ನಮ್ಮ ಈಗ ಎಲ್ಲರೂ ಈಗ ಅವ್ರ ಜಾಗದಲ್ಲಿ ನಿಂತು ನೋಡ್ತಾರೆ. ಗೊತ್ತಾಯ್ತಾ? ನಾನು ಟಿ ವಿ ನೋಡಿದೆ ನೋವೆಲ್ಲ ನೋಡಿದೆ. ಈಗ ನಾವು ಕಳ್ಕೊಂಡಾಗಿದೆ ಸರ್. ಆದ್ರೆ ಇನ್ನು ಇದಕ್ಕೆ ಸೊಲ್ಯೂಷನ್ ಒಂದು ಬೇಕು ನಮಗೆ. ನೀವು ವಿರೋಧ ಪಕ್ಷದಲ್ಲಿ ಇದ್ದು ಅದಕ್ಕೆ ಹೋರಾಡಿ, ಯಾಕಂದ್ರೆ ಇನ್ಯಾರಿಗೂ ಹೀಗೆ ಆಗ್ಬಾರ್ದು. ಈಗ ನೀವು ಇಲ್ಲಿಗೆ ಬಂದಿದ್ದೀರಿ, ನನಗೆ ಸಾಂತ್ವನ ಹೇಳ್ತೀರಿ, ಅಲ್ಲಿ ಮಸೂದ್ ಮನೆಗೆ ಹೋಗ್ತೀರಿ, ಅವರಿಗೆ ಸಾಂತ್ವನ ಹೇಳ್ತೀರಿ. ಆದ್ರೆ ಅದನ್ನು ಇದನ್ನು ಒಟ್ಟಿಗೆ ಮಾಡಬೇಡಿ, ಯಾಕಂದ್ರೆ ಅದು ಬೇರೆನೆ ಇದು ಬೇರೆನೆ. ಅವರಿಗೂ ನ್ಯಾಯ ಕೊಡಿ, ನಮಿಗೂ ನ್ಯಾಯ ಕೊಡಿ, ಯಾಕಂದ್ರೆ ಇನ್ಯಾರಿಗೂ ಹೀಗೆ ಆಗ್ಬಾರ್ದು. ಎಷ್ಟೋ ಜನರಿಗೆ ಹೀಗೆ ಆಗಿ ಹೋಗಿದೆ ಹಿಂದೆ, ಆದ್ರೆ ಇನ್ಯಾರಿಗೂ ಹೀಗೆ ಆಗ್ಬಾರ್ದು. ಇದಕ್ಕೆ ಬೇಕಾಗುವ ಅವ್ರ ಶಿಕ್ಷೆಯನ್ನು ಅವರಿಗೆ ಖಂಡಿತ ಕೊಡ್ಬೇಕು. ಅವರಿಗೆ ಜೈಲಲ್ಲಿ ಹಾಕಿ ಸುಮ್ಮನೆ ಇರುವುದಲ್ಲ ಸರ್, ಅವರಿಗೆ ಗಲ್ಲು ಶಿಕ್ಷೆನೇ ಆಗ್ಬೇಕು. ಅಥವಾ ಅವರನ್ನು ಶೂಟೌಟ್ ಮಾಡಿದ್ರು ನಮಗೆ ಸಮಾಧಾನ, ಅದ್ರಲ್ಲೇನು ನಾವು ಬೇಸರ ಪಡುದಿಲ್ಲ. ಯಾಕೆಂದ್ರೆ ಇನ್ನೊಬ್ಬರನ್ನು ಹೀಗೆ ಮಾಡ್ಲಿಕ್ಕಿಲ್ಲಲ್ಲ. ಭಯ ಬರಬೇಕು. ನೀವು ಹೇಳೋದು ಸತ್ಯ ಇದೆ. ಮತ್ತೆ ಈ ಥರ ಇನ್ಸಿಡೆಂಟ್ಗಳು ಆಗದೆ ಇರೋದಕ್ಕೆ ಒಂದು ಭಯದ ಒಂದು ಇಲ್ಲಿ ಒಂದು ನಿಮ್ಗೆ ಗಮನ ತರ್ತೀನಿ. ಒಂದಿಂದ ಟಿ ವಿಗಳಿಂದ ಹೇಳ್ತಾರೆ ನೋಡಿದ್ರೆ ನಮ್ಮ ಕುಟುಂಬಕ್ಕೆ ಏನೋ ಒಂದು ಪರಿಸ್ಥಿತಿ ಆಯಿತು, ಮತ್ತೆ ಮುಂದೆ ಇನ್ನೊಂದು ಕುಟುಂಬಗಳು ಅಷ್ಟೇ. ನಮ್ಮಂಥ ರಾಜಕೀಯ ಪಕ್ಷಗಳಿಗೆ ಬಟ್ ನಮ್ದಲ್ಲಿ ಶಕ್ತಿ ಇಲ್ಲ. ಇಲ್ಲಿ ನಾನು ಬಂದಾಗಲೆಲ್ಲ ಬಹುಶಃ ಪತ್ರಿಕೆ ಹೇಳಿಕೆ ನೋಡಿರ್ಬೋದು, ಬಂದಾಗಲೆಲ್ಲ ಮನವಿ ಮಾಡ್ತೀನಿ, ಈ ರಾಜಕೀಯ ಪಕ್ಷಗಳ ಒಂದು ಇದಕ್ಕೆ ಬಲಿಯಾಗಬೇಡಿ, ಬದುಕೋದಕ್ಕೆ ಹಿಂಗೆ ಈ ಅವಕಾಶಗಳನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಯಾವಾಗ. ಈಗ ಒಂದು ಹೇಳ್ತೀನಮ್ಮ, ಈಗ ಇವರು ಇಬ್ರಾಹಿಂ ಅವರು 94ರಲ್ಲಿ ಇದೇ ರೀತಿಯಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು 15 ವರ್ಷ ಪ್ರತಿ ಗಣರಾಜ್ಯೋತ್ಸವ, ಇಂಡಿಪೆಂಡೆಂಟ್ ಡೇ ಮತ್ತು ಹಿಂದೂ ಹಬ್ಬಗಳಲ್ಲಿ ಅಲ್ಲೊಂದು ಈದ್ಗಾ ಮೈದಾನ ಸಮಸ್ಯೆ ಕ್ರಿಯೇಟ್ ಮಾಡಿದ್ದೀವಿ. ಪ್ರತಿ ವರ್ಷ 3-4 ಜನ ಸಾಯೋರು, ಇಲ್ಲ ಹಿಂದೂಗಳು ಸಾಯೋರು, ಮುಸ್ಲಿಮ್ಸು ಸಾಯೋರು. ಫಾದರು CM ಆದಮೇಲೆ ಆ ಸಮಸ್ಯೆ ಬಗೆಹರಿಸಿದ್ರು. ಇವತ್ತು ನೋಡಿ ಒಂದು ಗಲಾಟೆ. ಇದು 5ನೇ ತಾರೀಕು ನನಗೆ 8 ಜನ ಹೆಣ್ಮಕ್ಳವ. ನಿನ್ನಂಥ ಮಕ್ಕಳು 5 ಜನಕ್ಕೆ ಮದುವೆ ಮಾಡಿದ್ದೀನಿ ನಾನು. ನಿನ್ನ ನೋಡಿದ್ರೆ ನನ್ನ ಮಗಳ ಜ್ಞಾಪಕ ಬರುತ್ತೆ. 6 ವರ್ಷದ ನನ್ನ ಮಗನ ಸಮಾಧಿ ಮಾಡಿ ನಾನು ಹುಬ್ಬಳ್ಳಿಗೆ ಹೋಗಿ ಆ ಸಮಸ್ಯೆ ಪರಿಹಾರ ಮಾಡ್ತೀನಿ. ಜಾತಿ ಇಲ್ಲಮ್ಮ, ನೀನು ನನ್ನ ಮಗಳು. ನಾನು ಅದನ್ನು ನಿನ್ನ ಜಾಗದಲ್ಲಿ ನನ್ನ ಮಗಳಿದ್ದಿದ್ರೆ ನೀನು ಮಗಳು ತಾನೆ. ನಿಮ್ಮ ಮನೆ ವಾಣಿಜ್ಯ ಸಂಕೀರ್ಣಗಳಿಗೆ ಮಾರ್ಬಲ್ಸ್ ಶೀಟ್ ಅಳವಡಿಸಬೇಕೇ? ಕಡಿಮೆ ಬೆಲೆಯಲ್ಲಿ ವಿವಿಧ ವಿನ್ಯಾಸಗಳನ್ನೊಳಗೊಂಡ ಇಶಿಕಾ ಮಾರ್ಬಲ್ ಶೀಟ್ಗಾಗಿ ಇಶಿಕಾ ಮಾರ್ಬಲ್ ಶೀಟ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಅಧಿಕೃತ ವಿತರಕ ಸಂಸ್ಥೆ ವೈವಿಧ್ಯ ಇಂಟೀರಿಯರ್ಸ್ಗೆ ಹಿಂದೆ ಭೇಟಿ ನೀಡಿ.
ವೈವಿಧ್ಯ ಇಂಟೀರಿಯರ್ಸ್, ಪ್ರಭು ಬಿಲ್ಡಿಂಗ್, ಪುತ್ತೂರು. ಮೊಬೈಲ್ ನಂಬರ್ 6364546850 ಅಥವಾ 9663226850. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.